ಕುಂದಾಪುರ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ನ ಎರಡನೇ ಹಂತದ ಚುನಾವಣೆ ಬಿರುಸಿನಿಂದ ನಡೀತಾ ಇದ್ದು ಮತದಾರರನ್ನ ಕರೆತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಕುಂದಾಪುರ ತಾಲೂಕಿನ ಅಂಪಾರಿನಲ್ಲಿ ನಡೆದಿದೆ. ಅಭ್ಯರ್ಥಿಗಳ ಪರ ಬೆಂಬಲಿಗರು ತಮ್ಮ ಖಾಸಗಿ ವಾಹನದಲ್ಲಿ ಮತದಾರರನ್ನ ಕರೆತರ್ತಾ ಇರುವುದನ್ನು ನೋಡಿದ ಪ್ರತಿಸ್ಪರ್ಧಿ ಅಭ್ಯರ್ಥಿಗಳು ಹಾಗೂ ಬೆಂಬಲಿಗರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವೇಳೆಯಲ್ಲಿ ಎರಡು ಗುಂಪುಗಳ ಮಧ್ಯೆ ಬಿರುಸಿನ ವಾಗ್ವಾದ ನಡೆದಿದೆ. ಪೊಲೀಸರ ಸಮ್ಮುಖದಲ್ಲೇ ಈ ಘಟನೆ ನಡೆದಿದ್ದು ತಕ್ಷಣವೇ ಮಧ್ಯಪ್ರವೇಶಿಸಿದ ಪೊಲೀಸರು ಘಟನೆಯನ್ನ ತಿಳಿಗೊಳಿಸಿದ್ದಾರೆ. ಸರ್ ಅವರು ಪ್ರೈವೇಟ್ ಗಾಡಿಯಲ್ಲಿ ಕಾರಲ್ಲಿ ಎಸಿ ಕಾರಲ್ಲಿ ಕರ್ಕ ಬಂದು ಬಿಡುವುದು, ನಾವು ಗಾಡಿಯಲ್ಲಿ ಅವರು ತಂದು ಕರ್ಕ ಬಂದು ಬಿಡ್ತಾ ಇದ್ದಾರೆ. ಅವ್ರು ಅದನ್ನೇ ಮಾಡುವ ಎಲ್ಲ ವೋಟರ್ಸನ್ನು ಪ್ರೈವೇಟ್ ಎಸಿ ಗಾಡಿಯಲ್ಲಿ ತಂದು ಬಿಡ್ತಾರೆ. ನಾವು ಅದನ್ನೇ ಮಾಡೋದಾದ್ರೆ ನಮಗೂ ಪರ್ಮಿಷನ್ ಕೊಡಿ, ನಾವು ರಿಕ್ಷಾದಲ್ಲಿ ಬರಲಿ ಜನರು. ರಿಕ್ಷಾದಲ್ಲಿ ಬರಲಿ ಎಲ್ಲ ವೋಟರ್ಸ್, ರಿಕ್ಷಾದಲ್ಲಿ ಬರಲಿ.